ಭಾರತ ದೇಶದ ಶ್ರೀಮಂತ ಪರಂಪರೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಕೈಮಗ್ಗವು ದೇಶದ ಮಹಿಳೆಯರಿಗೆ ಪ್ರಮುಖ ಜೀವನೋಪಾಯದ ಮೂಲವಾಗಿದೆ. ಇದು ದೇಶದ ಕೈಮಗ್ಗ ನೇಕಾರರನ್ನು ಗೌರವಿಸುವ ದಿನವೂ ಹೌದು ಎಂದು ಜಿಲ್ಲಾಧಿಕಾರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ತಿಳಿಸಿದರು. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಹಾಗೂ ಕೈಮಗ್ಗ ಮತ್ತು ಜವಳಿ ಇಲಾಖೆ, ಜಿಲ್ಲಾ ಪಂಚಾಯಿತಿ ತುಮಕೂರು ಹಾಗೂ ರೇಷ್ಮೆ ಕೈಮಗ್ಗ ನೇಕಾರರ ಸಹಕಾರ ಸಂಘ ನಿಯಮಿತ ಕಲ್ಲೂರು ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಾಗೂ ಕೈಮಗ್ಗ ಸಪ್ತಾಹ ಆಚರಣೆ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಅವರು, 2015ರಿಂದ ನಾವು ನೇಕಾರರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಮ್ಮ ನೇಕಾರರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಬೇಕು ಎಂಬ ಉದ್ದೇಶದಿಂದ ಸರ್ಕಾರ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾ ಬಂದಿದೆ. ಸರ್ಕಾರ ಕೈಮಗ್ಗದ ನೇಕಾರರಿಗೆ ಪ್ರತಿ ವರ್ಷ 2,000 ಸಹಾಯಧನವನ್ನು ನಿಗದಿ ಮಾಡಿದ್ದು, ಈಗ ಸರ್ಕಾರ ನೇಕಾರರ ಕುಟುಂಬಕ್ಕೆ ಪ್ರತಿ ವರ್ಷ 5,000 ರೂಪಾಯಿಯನ್ನು ಧನ ಸಹಾಯವನ್ನಾಗಿ ನೀಡುತ್ತದೆ. ವಸತಿಹೀನರಿಗೆ ವಸತಿ ಸೌಲಭ್ಯ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನು ನೀಡುತ್ತಿದೆ. ಇದರ ಸೌಲಭ್ಯವನ್ನು ನೇಕಾರರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕರಾದ ಸುಮಲತಾ ಮಾತನಾಡಿ, ಕಲ್ಲೂರು ಗ್ರಾಮದಲ್ಲಿ ಹೆಚ್ಚಿನ ನೇಕಾರರು ಇದ್ದು, ಇಲ್ಲಿ ನೇಕಾರರು ತಯಾರು ಮಾಡುವ ಬಟ್ಟೆಗಳನ್ನ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಬಟ್ಟೆಗಳನ್ನ ತೆಗೆದುಕೊಂಡು ಹೋಗುತ್ತಾರೆ. ಇನ್ನು ಮುಂದೆ ಕಲ್ಲೂರು ಹೆಚ್ಚಿನ ರೀತಿಯಲ್ಲಿ ನೇಕಾರಿಕೆಯಲ್ಲಿ ಅಭಿವೃದ್ಧಿ ಹೊಂದುವ ದೃಷ್ಟಿಯಿಂದ ಕಲ್ಲೂರು ಗ್ರಾಮದಲ್ಲಿ ಸುಮಾರು 200 ಲಕ್ಷ ವೆಚ್ಚದಲ್ಲಿ ಕೈಮಗ್ಗ ಕ್ಲಸ್ಟರ್ ಪ್ರಾರಂಭಕ್ಕೆ ಅನುಮೋದನೆ ತೋರಿಸಿದ್ದು, ಇದರಿಂದ ಸಾಕಷ್ಟು ನೇಕಾರರಿಗೆ ಅನುಕೂಲವಾಗಲಿದೆ ಎಂದರು. ನೇಕಾರರ ಅಭಿವೃದ್ಧಿಗೆ ಸರ್ಕಾರ ಹಲವು ಯೋಜನೆ ರೂಪಿಸಿದ್ದು, ವಿದ್ಯುತ್ ಮಗ್ಗ ಖರೀದಿಗೆ ಸಹಾಯಧನ, ಎಲೆಕ್ಟ್ರಾನಿಕ್ ಜಕಾರ್ಡ್ ಖರೀದಿಗೆ ಸಹಾಯಧನ, ವರ್ಕ್ ಶೆಡ್ ನಿರ್ಮಾಣ, ಹೀಗೆ ಹಲವು ಬಗೆಯ ಯೋಜನೆಗಳು ಮತ್ತು ನೇಕಾರರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿದ್ಯಾಸಿರಿಯಂತಹ ಉಪಯೋಗಗಳನ್ನು ನೀಡಿದ್ದು, ನೇಕಾರರು ಯೋಜನೆಯ ಸದುಪಯೋಗ ಪಡೆದುಕೊಂಡು ಸಾಕಷ್ಟು ಅಭಿವೃದ್ಧಿಯತ್ತ ಸಾಗಬೇಕು ಎಂದು ಸಲಹೆ ನೀಡಿದರು. ನಬಾರ್ಡ್ ಬ್ಯಾಂಕಿನ ಎಜಿಎಂ ಕೀರ್ತಿ ಪ್ರಭಾ ಮಾತನಾಡಿ, ನಮ್ಮ ಇಲಾಖೆಯಿಂದ ಸಿಗುವಂತಹ ಎಲ್ಲ ತರಹದ ಸಾಲ ಸೌಲಭ್ಯ ಹಾಗೂ ತರಬೇತಿಗಳನ್ನು ನೀಡುತ್ತೇವೆ. ಇದರಿಂದ ನೇಕಾರರು ಸಹಾಯಧನವನ್ನು ಪಡೆದು ಇನ್ನು ಹೆಚ್ಚಿನ ಒತ್ತು ನೀಡಲು ಸಹಕಾರ ಆಗುತ್ತದೆ. ಬ್ಯಾಂಕಿನಲ್ಲಿ ಸಾಲಗಳು ನೇಕಾರರಿಗೆ ಸಿಗುತ್ತಿಲ್ಲ ಎಂಬ ದೂರುಗಳು ಸಾಕಷ್ಟು ಕೇಳಿ ಬರುತ್ತಿದ್ದು, ಇದಕ್ಕೆ ಮೂಲ ಕಾರಣ ನೇಕಾರರು ಪಡೆದ ಸಾಲ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮರುಪಾವತಿ ಮಾಡದೇ ಇದ್ದ ಸಮಯದಲ್ಲಿ ಬೇರೆ ನೇಕಾರರಿಗೂ ಸಹ ಬ್ಯಾಂಕ್ ಅಧಿಕಾರಿಗಳು ಸಾಲ ನೀಡಲು ಹಿಂದೇಟು ಹಾಕುತ್ತಾರೆ. ಇದರ ಬಗ್ಗೆ ಸಂಬಂಧಪಟ್ಟ ಲೀಡ್ ಬ್ಯಾಂಕ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಾಲ ಸೌಲಭ್ಯಗಳು ತ್ವರಿತವಾಗಿ ಸಿಗುವಂತೆ ಮಾಡಲು ನಾವು ಕ್ರಮ ವಹಿಸುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಹಲವು ವರ್ಷಗಳಿಂದ ನೇಕಾರಿಕೆ ವೃತ್ತಿ ಮಾಡುತ್ತಿರುವ ನೇಕಾರರನ್ನು ಸನ್ಮಾನಿಸಲಾಯಿತು. ಕಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಎಂ ಸುಮಿತ್ರಾ ಶಿವಯ್ಯ, ಉಪಾಧ್ಯಕ್ಷರಾದ ನಂಜಮ್ಮ, ಕೈಮಗ್ಗ ಸಂಘದ ಅಧ್ಯಕ್ಷ ಕೆಎಂ ಮೋಹನ್ ಕುಮಾರ್, ದೇವಂಗ ಸೊಸೈಟಿ ಅಧ್ಯಕ್ಷರಾದ ಕೆಎಸ್ ಲಿಂಗಣ್ಣ, ಪರಪ್ಪ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗಂಗ ಹನುಮಯ್ಯ ಹಾಗೂ ಕೈಮಗ್ಗ ನೇಕಾರರು ಹಾಗೂ ಇನ್ನಿತರರು ಹಾಜರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಕಾರ್ಯಕ್ರಮದ ಬಗ್ಗೆ ನಮಸ್ಕಾರ. ಇವತ್ತು ಕಲ್ಲೂರಿನಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಿಸುವ ಸಲುವಾಗಿ ಅದರ ಜೊತೆಗೆ ಈ ಒಂದು ನೆನಪಿಗಾಗಿ ಕೆಲವು ಮುಖ್ಯ ಯಾರು ಕೈಮಗ್ಗವನ್ನು ನೇಯ್ತಾ ಇದ್ದಾರೋ ಅವರಿಗೆ ಸನ್ಮಾನವನ್ನು ಮಾಡಬೇಕು. ಆ ಮೂಲಕ ಈ ಒಂದು ಕೈಮಗ್ಗ ಏನು ಉದ್ಯೋಗ ಇದೆ ಇದನ್ನು ಪ್ರೋತ್ಸಾಹಿಸಬೇಕು ಅನ್ನುವಂಥ ಉದ್ದೇಶಕ್ಕೆ ಇವತ್ತು ಇಲ್ಲಿ ಬಂದಿದ್ದೇವೆ. ಮುಖ್ಯವಾಗಿ ನೇಕಾರರಿಗೆ ಸರ್ಕಾರ ಈಗ ಅವರ ಸಮಸ್ಯೆಗಳನ್ನು ಅರ್ಥಕೊಂಡು ಮತ್ತು ನೇಕಾರಿಕೆಯನ್ನು ಮುಂದುವರಿಸಿಕೊಂಡು ಹೋಗುವ ಸಲುವಾಗಿ ಪ್ರೋತ್ಸಾಹಿಸಬೇಕಂತ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಲ್ಲಿ ಮುಖ್ಯವಾಗಿ ಅವರಿಗೆ ಪ್ರತಿ ತಿಂಗಳು ನೇಕಾರರಿಗೆ ವರ್ಷಕ್ಕೆ 5,000 ಒಂದು ಸಹಾಯಧನವನ್ನು ಸರ್ಕಾರ ಕೊಡ್ತಾ ಇದೆ. ಅದರ ಜೊತೆಗೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾಸಿರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಅದರಲ್ಲಿ ಅವರು ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿಯಲ್ಲಿ ನೇಕಾರರಿಗೆ ಅಂತಲೇ ಒಂದು ಮನೆ ಕೊಡುವಂಥ ಯೋಜನೆ ಇದೆ. ಅವರಲ್ಲಿ ನಿವೇಶನ ಇದ್ದಲ್ಲಿ ಹೊಸ ಮನೆಯನ್ನು ತುಂಬ ಬಡ ನೇಕಾರರಿಗೆ ಮನೆಯನ್ನು ಕಟ್ಟಿಕೊಡುವಂಥ ಯೋಜನೆ ಇದೆ. ಅದೇ ರೀತಿಯಲ್ಲಿ ಮುಖ್ಯವಾಗಿ ಸಬ್ಸಿಡಿ ಮೂಲಕ ವಿದ್ಯುತ್ ಪವರ್ ಲೂಮನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ತುಂಬ ಕೂಲಿ ಕೆಲಸ ಹೆಚ್ಚಾಗಿ ಅವರಿಗೆ ನೇಯೋದಕ್ಕೆ ತುಂಬ ದಿನಗಳು ತಗೊಳ್ತದೆ ಒಂದು ಸೀರೆಯನ್ನು. ಆ ಉದ್ದೇಶಕ್ಕೆ ಅವರಿಗೆ ವಿದ್ಯುತ್ ಪವರ್ ಲೂಮನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮುದ್ರಾ ಯೋಜನೆ ಅಡಿಯಲ್ಲಿ ಬ್ಯಾಂಕಿನಿಂದ ಅವರು ಅಭಿವೃದ್ಧಿಪಡಿಸುವುದಕ್ಕೋಸ್ಕರ ಅವರ ಇನ್ನಷ್ಟು
ಮುಂದೆ ತಗೊಂಡು ಹೋಗೋದಕ್ಕಾಗಿ ಮುದ್ರಾ ಯೋಜನೆ ಕೂಡ ಇದೆ. ಮುದ್ರಾ ಯೋಜನೆಯಲ್ಲಿ ಸಾಲ ಮತ್ತು ಅದಕ್ಕೆ ಸಬ್ಸಿಡಿ ಎರಡೂ ಇದೆ. ಇದರ ಒಂದು ಪ್ರಯೋಜನವನ್ನು ನಮ್ಮ ನೇಕಾರರು ಪಡ್ಕೊಂಡು ಮುಂದುವರಿಬೇಕು ಅಂತ ಕೋರ್ಕೊಳ್ತೀವಿ. ಮೇಡಮ್, ಸಾಕಷ್ಟು ನೇಕಾರರ ಕುಟುಂಬಗಳ ಮನೆಗಳು ಹಾನಿಯಾಗಿದೆ. ಈಗ ಮೇಡಮ್, ಅವರು ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ಏನಂತಾರೆ, ಈಗ ಆಲ್ರೆಡಿ ಇವರು ನೇಕಾರರು ಇದ್ದಾರೆ, ಇವರಿಗೆ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಪರಿಹಾರ ಸಿಗುತ್ತೆ, ನಮ್ಮಲ್ಲಿ ಕೊಡ್ಲಿಕ್ಕೆ ಬರಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಹೇಗೆ ಮೇಡಮ್ ಇದು? ಈಗ ಗಮನಕ್ಕೆ ಬಂತು, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ನೇಕಾರಿಗೆ ಪ್ರತ್ಯೇಕವಾಗಿ ಹೌಸಿಂಗ್ ಸ್ಕೀಮ್ ಇದೆ. ಆದರೆ ಮಳೆ ಹಾನಿಯಲ್ಲಿ ತೊಂದರೆ ಅದನ್ನು ಕೊಡ್ಬೋದು. ಅದು ಅದಕ್ಕೆ ನೇಕಾರರು ಅಥವಾ ಇಂಥವರು ಅಂತ ಏನು ಇಲ್ಲ, ಕೆಲಾಮಿಟಿಯಲ್ಲಿ ಡ್ಯಾಮೇಜ್ ಆಗುತ್ತೆ. ಅದನ್ನು ನಾನು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಅದಕ್ಕೆ ಏನು ಸೂಕ್ತ ಕ್ರಮ ವಹಿಸ್ಬೋದು. ಮೇಡಮ್, ಈಗ ಕ್ಲಸ್ಟರ್ ಮಾಡ್ತಾ ಇದ್ದೀರಿ, ಇದರಿಂದ ನೇಕಾರರಿಗೆ ಏನೆಲ್ಲ ಅನುಕೂಲ ಇದೆ ಮೇಡಮ್? ನಾವು ಲೂಪ್ಸ್ ಕೊಡ್ತಾ ಇದ್ದೀವಿ, ಮಗ್ಗಗಳು ಕೊಡ್ತಾ ಇದ್ದೀವಿ, ಎಲೆಕ್ಟ್ರಾನಿಕ್ ಜಗಾಡ್ ಕೊಡ್ತಾ ಇದ್ದೀವಿ, ಲಿಫ್ಟಿಂಗ್ ಡಿವೈಸ್ ಕೊಡ್ತಾ ಇದ್ದೀವಿ. ಈಗ ಮನೆ ಇದ್ದು ಮನೆ ಮುಂದೆ ಜಾಗ ಇದ್ದವ್ರಿಗೆ ವರ್ಕ್ಶಾಪ್ ಕೊಡ್ತಾ ಇದ್ದೀವಿ. ಮೇಡಮ್, ಕೊನೆಯದಾಗಿ ನೇಕಾರರಿಗೆ ಏನು ಇಷ್ಟಪಡ್ತೀವಿ ಮೇಡಮ್? ನೇಕಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಭಿವೃದ್ಧಿ ಬಗ್ಗೆ? ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.